ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ವಿದ್ಯಾ ಶೆಣೈ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್, ನಮಸ್ಕಾರ. ಹೇಗಿದ್ದೀರಾ? ಆರಾಮ್, ತುಂಬ ಖುಷಿ. ನೀವು ಖುಷಿ ಯಾವಾಗಲೂ ಇರ್ತೀರಲ್ಲ? ಹೇಳಿದ್ದೇನಲ್ಲ, ನಮ್ಮ ಟಿವಿ ಎಂದರೆ ಬರೋದಂದರೆ ತುಂಬ ಖುಷಿ. ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಹಾಗೆ ಖುಷಿಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ? ಒಂದು ಎಗ್ ಇದು, ಮತ್ತೊಂದು ಆಪಮ್ ಮಾಡೋದು. ಎಗ್ ಎಂತ ಹೇಳ್ತಾರೆ ಅದಕ್ಕೆ, ಬೋಂಡ. ಎಗ್ ಬೋಂಡನಾ? ಎಗ್ ಬೋಂಡ, ಎಗ್ ಬಜ್ಜಿ, ಎಗ್ ಪಕೋಡ, ಏನದು ಮೊಟ್ಟೆ. ಎಗ್ ಅಂದ್ರೆ ಹೌದು, ಎಗ್ ಅಂದ್ರೆ ಮೊಟ್ಟೆ ಗೊತ್ತುಂಟು. ಅಲ್ಲ, ಇಂಗ್ಲಿಷ್ ಮತ್ತು ಕನ್ನಡ ಎರಡು ಹೇಳ್ಬೇಕು. ಹಾಗೆ ಎಗ್ ಬೋಂಡ ತುಳುವಲ್ಲಿ ಹೇಳ್ಬೇಕು, ತುಳುವಲ್ಲಿ ಕೆತ್ತಿ. ಅದು ನನ್ಗೆ. ನಿಮ್ಮ ಕೊಂಕಣಿಯಲ್ಲಿ ಮೊಟ್ಟೆಗೆ ಮೊಟ್ಟ ಅಂತ ಹೇಳ್ತಾರೆ. ಓಕೆ, ಹಾಗಾದ್ರೆ ಒಂದು ಎಗ್ ಬೋಂಡ, ಮತ್ತೊಂದು ಆಪಮ್, ಓಟ್ಸ್ ಮತ್ತು ರವಾ ಹಾಕಿ ಆಪಮ್. ಓಕೆ, ಎರಡು ಮಾಡ್ಲಿಕ್ಕೆ ಅಡುಗೆ ಮನೆಗೆ ಹೋಗುವ. ಓಕೆ ಬನ್ನಿ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಅಡುಗೆ ಮನೆಗೆ ಬಂದ ನಂತರ ಫಸ್ಟಿಗೆ ನೀವು ಯಾವುದಂತ ಹೇಳಿದ್ದು? ಒಂದು ಎಗ್ ಬೋಂಡ, ಮತ್ತೊಂದು ಆಪಮ್. ಎಗ್ ಬೋಂಡ ಶುರು ಮಾಡುವಲ್ಲ? ಓಕೆ, ಸ್ಟಾರ್ಟ್ ಮಾಡುವ. ಯಾವ್ದು ಬೇಕು ಫಸ್ಟಿಗೆ? ಸ್ವಲ್ಪ ನೀರು ಬೇಕಾ? ಹಿಟ್ಟೆಲ್ಲ ಕಲಿಸಿಕೊಳ್ಳಲಿಕ್ಕೆ ನೀರು. ಓಕೆ, ಎಷ್ಟು ಅರ್ಧ ಸ್ಪೂನ್ ಸಾಕಲ್ಲ? ಸ್ವಲ್ಪ ಸಾಕು. ಬೇಕಿದ್ರೆ ಮತ್ತೆ ಒಂದು 100 ಗ್ರಾಮ್, ಸ್ವಲ್ಪ ಜಾಸ್ತಿ ಇದೆ, 150 ಗ್ರಾಮ್ಸ್. 200 ಗ್ರಾಮ್ನಷ್ಟು ಇದೆ, ನೋಡು. ಓಕೆ, ಎಷ್ಟು ಇಲ್ಲ, ಜಾಸ್ತಿ ಆದರೂ ಪರವಾಗಿಲ್ಲ, ದಪ್ಪ ಆದ್ರೆ ಒಳ್ಳೇದು. ಬಂದ ಆ್ಯಕ್ಚುಲಿ ಎಗ್ ಬೋಂಡ ಮಾಡುವಾಗ ಉಂಟಲ್ಲ, ಅದು ಸೌಂಡ್ ಬರುತ್ತದೆ ಆಯಿಲ್ ಹಾಕುವಾಗ. ಅದು ಅಂದರೆ ಹಿಡಿ ಇದ್ರೆ ಮಾತ್ರ, ನಾವು ಕಟ್ ಮಾಡಿದ್ರೆ ಸೌಂಡ್ ಬರಲ್ಲ. ಬರಲ್ಲ, ಅಂದರೆ ಹಿಟ್ಟು ಕೂಡ ಎಲ್ಲ ಕಡೆ ಹಿಡಿಯದಿದ್ರು ಕೂಡ ಅದು ಹೋಗ್ತದಲ್ಲ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನ ಪೇಸ್ಟ್, ರೆಡ್ ಚಿಲ್ಲಿ ಸಹ ಬೇಕು. ರೆಡ್ ಚಿಲ್ಲಿ ಪೌಡರ್ ಕೊಡಿ, ಸ್ವಲ್ಪ ಕೊಡಿ ಬೇಕಲ್ಲ. ರೈಸ್ ಅವರ ಚಿಲ್ಲಿ ಪೌಡರ್ 1 ಸ್ಪೂನ್, ಸ್ವಲ್ಪ ಹಾಫ್ ಸ್ಪೂನ್ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಸ್ವಲ್ಪ ಜೀರಿಗೆ. ಬೊಂಡಕ್ಕೆ ಜೀರಿಗೆ ಎಲ್ಲ ಇದ್ರೆ ಅದು ಒಳ್ಳೆ ಅರೋಮ ಬರ್ತಲ್ಲ. ನಾನು ಅಜ್ವೈನ್ ತರೋದಂತ ಗ್ರಹಿಸಿದ್ರು, ಈ ಸಲ ಜೀರಿಗೆ ಹಾಕಿ ನೋಡೋಣ ಅಂತ. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮಿಕ್ಸ್ ಮಾಡುವಾಗಲೇ ಹಾಕೋದು. ಆಮೇಲೆ ಬೇಕಾದ್ರೆ ಹಾಕ್ಬೋದು ಡೆಕೋರೇಷನ್ಗೆ. ಶುರುವಿಗೆ ಇದರಲ್ಲಿ ಚಂದ ಕಾಣ್ತಾ ಇಲ್ಲ, ಗ್ರೀನ್ ಥರ ಕಾಣ್ತದೆ ಚಂದ. ಅರಶಿನ ಪುಡಿ ಸ್ವಲ್ಪ ಬೇಕಲ್ಲ. ಅರಶಿನ ಪುಡಿ ಕೂಡ ರೈಸ್ ಅವರ ಸ್ವಲ್ಪ ಕಲ್ಲರ್ ಬರುವಾಗ ಸಾಕು. ಇನ್ನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡಬೇಕು. ಆಯಿಲ್ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಇದು ಈಗ ಎಲ್ಲ ಕಡೆ ಯೂಸ್ ಮಾಡ್ತಾರೆ, ವರ್ಲ್ಡ್ ವೈಡ್. ಹೌದು. ಓಕೆ, ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟಲ್ಲ, ಇನ್ನೂ ಸ್ವಲ್ಪ ಬಿಸಿ ಆಗಬೇಕಲ್ಲ. ಇದನ್ನು ಈಗ ಒಂದೊಂದು ಎಗ್ಗನ್ನು ಮುಳುಗಿಸೋದು. ಓಕೆ, ರೆಡಿ ಮಾಡಿ ಇಟ್ಕೊಂಡ್ರೆ ಬೇಡಲ್ಲ. ರೆಡಿ ಆಯ್ತಲ್ಲ? ಆಯಿಲ್ ಅಂತೂ ಬಿಸಿ ಆಗಿದೆ. ಈಗ ಬೋಂಡ ಆಯಿಲ್ಗೆ ಹಾಕ್ತಾ ಇದ್ದೀರಲ್ಲ, ಒಂದೇ ಚೆನ್ನಾಗಿ ಅದ್ದಿ ಹಾಕುವ. ಫುಲ್ ಮುಚ್ಚಬೇಕು ಅದು. ಇದು ಎಗ್ ಕಬಾಬ್ ಅಂತ ಹೇಳ್ಬೋದಾ? ಎಗ್ ಕಬಾಬು ಎಗ್ ಕಬಾಬ್ ಅಂತ ಮಾಡ್ಬೋದು. ಹೌದು, ಇಷ್ಟೋ ಹೆಸರಿದೆ ಅಲ್ಲ.
ಎಗ್ ಕಬಾಬ್, ಎಗ್ ಬೋಂಡ, ಎಗ್ ಬಜ್ಜಿ, Okay. ಎಗ್ ಪಕೋಡ, ಎಗ್ಗಲ್ಲಿ ಕಬಾಬ್ ಕೂಡ ಮಾಡ್ಲಿಕ್ಕೆ ಆಗ್ತದಲ್ಲ? ಕಬಾಬ್ ಮಾಡ್ತಾರೆ. ಹೌದು, ಮಸಾಲೆ ಸ್ವಲ್ಪ ಚೇಂಜ್ ಇರುತ್ತೆ. ಓಕೆ, ಕೋಟಿಂಗಲ್ಲಿ ಟೇಸ್ಟ್ ಬಂದರೆ ಮೊಟ್ಟೆಗೆ ಸಹ ಟೇಸ್ಟ್ ಬರ್ತದೆ. ಹೌದಲ್ಲ? ಓಕೆ, ಕೆಲವು ಸಲ ಅಂಟಿಕೊಳ್ತದೆ ಕಾವಲಿಗೆ, ಹಾಂ ಹೌದು. ಕೆಲವು ಸಲ ಅಂಟಿಕೊಳ್ತದೆ. ಹೇಗಂತ ಅದು ಊಟ ಜೊತೆಗೆಲ್ಲ ಟೇಸ್ಟ್ ನೋಡ್ಬೋದಲ್ಲ? ಸಾಯಂಕಾಲ ಸ್ನ್ಯಾಕ್ಸಿಗೂ ಆಗ್ತದೆ, ಊಟ ಜೊತೆ ಸ್ನ್ಯಾಕ್ಸ್ ಆಗ್ತದೆ. ಮಾಡ್ಬೋದಲ್ಲ? ಓಕೆ, ಮತ್ತೆ ಡ್ರಿಂಕ್ಸ್ ಜೊತೆ ಗಂಡಸರು ತಗೊಂಡಿದ್ರೆ ಬಿಯರ್ ಜೊತೆ ಆಗ್ತದೆ. ಹಾಂ ಆ ಥರನೂ ಆ ಥರ ಆಗ್ತದೆ. ಓಕೆ ಓಕೆ, ಸೈಡ್ ಡಿಶ್ ಆಗೋದು. ಡ್ರಿಂಕ್ಸ್ ಮಾಡೋರಿಗೆ ಈ ಥರ ಮಾಡ್ಬೋದು. ಎಗ್ ಕೂಡ ಮಾಡ್ತಾರೆ. ಈಗ ನಾರ್ಮಲ್ ಖಾಲಿ ಎಗ್ ಆ ಥರ ಎಲ್ಲ ಹೌದು, ತಿಂತಾರೆ. ಇದೊಂದು ಪಕೋಡ ಥರ ಇರ್ತಾರೆ. ಹೌದು ಹೌದು. ಇದು ಆಗ್ತಾ ಬಂತು. ಓಕೆ, ರೆಡಿ ಆಯ್ತಾ? ಹ್ಞೂ, ತೆಗೆದಾ? ಇದು ಓಕೆ, ಆಫ್ ಮಾಡೋದಲ್ಲ? ಹ್ಞೂ. ಓಕೆ, ಎಗ್ ಬೋಂಡ ರೆಡಿಯಾಗಿದೆ. ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಓಕೆ, ಈಗ ಸರ್ವ್ ಮಾಡೋದಲ್ಲ? ಬಿಸಿ ಬಿಸಿ ಎಗ್ ಬೋಂಡ ರೆಡಿ. ಜೊತೆಗೆ ನೀವು ಸಾಸ್ ಕೂಡ ತಂದಿದ್ದಲ್ಲ? ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಹಾಕು. ಹಾಂ, ನಿಮಗೋಸ್ಕರ ಬಿಸಿ ಬಿಸಿ ಎಗ್ ಬೋಂಡ ರೆಡಿ. ರೆಡಿಯಾಗಿದೆಲ್ಲ? ಹಾಟ್ ಆ್ಯಂಡ್ ಸ್ಪೈಸಿ. ಹಾಟ್ ಆ್ಯಂಡ್ ಸ್ಪೈಸಿ. ಓಕೆ, ಚೆನ್ನಾಗಿದೆ. ಒಟ್ಟಿಗೆ ಸಾಸ್ ಕೂಡ ಹಾಕೊಂಡು ತಿಂದರೆ ತಿನ್ಬೋದು. ಫುಲ್ ಖಾಲಿ ಮಾಡ್ಬೋದಲ್ಲ? ಈವ್ನಿಂಗ್ ಟೈಮಲ್ಲೆಲ್ಲ ಸಿಕ್ಕಿದ್ರೆ ಸಾಧಾರಣ ಇಷ್ಟು ಎಗ್ಗನ್ನು ಒಬ್ಬರೇ ತಿನ್ಬೋದಾ? ತಿನ್ಬೋದಲ್ಲ? ಓಕೆ, ಹಾಗಾದ್ರೆ ಟೇಸ್ಟ್ ನೋಡೋಲ್ಲ? ಹಾಂ. ಓಕೆ, ವಿದ್ಯಾ ಮ್ಯಾಮ್ ಸಾಕಾಗಿರುವಂತಹ ಎಗ್ ಬೋಂಡ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದ್ರ ಮೇಲೆಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಗೆ ಘಮ ಘಮ ಅಂತ ಬರ್ಕೊಂಡು, ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ಎಗ್ ಬೋಂಡ ತಯಾರಿಸುವ ವಿಧಾನ. ಮೊದಲು 1 ಕಪ್ನಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಹಸಿಮೆಣಸಿನ ಪೇಸ್ಟ್, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಬೇಯಿಸಿದ ಮೊಟ್ಟೆಯನ್ನು ಅರ್ಧ ಭಾಗ ಮಾಡಿ ಹಿಟ್ಟಿನಲ್ಲಿ ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಎಗ್ ಬೋಂಡ ಸವಿಯಲು ಸಿದ್ಧ. ಓಕೆ, ವಿದ್ಯಾ ಮ್ಯಾಮ್ ಅವರ ಕೈ ರುಚಿ ಎಗ್ ಬೋಂಡ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ? ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ವಿದ್ಯಾ ಮ್ಯಾಮ್ ಸಾಕಾಗಿರುವಂತಹ ಎಗ್ ಬೋಂಡ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆಗೆ ಹೇಳುವ. ಎಸ್ ಮ್ಯಾಮ್, ಇವಾಗ ಏನು ಮಾಡ್ತಿದ್ದೀರಾ? ಈಗ ಒಂದು ಅಪ್ಪಮ್ ಮಾಡೋದು. ಅಪ್ಪಮ್ ಮಾಡ್ತಾ ಇದ್ದೀರಾ? ಓಟ್ಸ್ ಮತ್ತು ರವಾ ಮಿಕ್ಸ್ ಮಾಡಿ ಒಂದು ಅಪ್ಪ, ಒಂದು ಹೊಸದು ಇನ್ನೋವೇಷನ್ ನೋಡುವ ಅಂತ. ಓಕೆ, ಓಟ್ಸಲ್ಲಿ ಅಪ್ಪಮ್ ಮಾಡೋದು. ಅಪ್ಪಮ್ ಮಾಡೋದು. ಓಕೆ, ಸ್ಟಾರ್ಟಿಂಗ್ ಅಂತ ಮಾಡುವ? ಮಿಕ್ಸಿಂಗ್ ಬೌಲಲ್ಲಿ ಓಕೆ, ಫಸ್ಟಿಗೆ ಓಟ್ಸ್ ಹಾಕು. ಓಟ್ಸ್ ಅಲ್ಲ? ಓಕೆ, ಇದು ಓಟ್ಸ್ ಸಿಗುತ್ತಲ್ಲ ಓಟ್ಸ್ ಸಿಗುತ್ತೆ. ಕಡೆ? ಸೆಕೆಂಡ್ ರವಾ ಹಾಕು. ಅಂದರೆ ಹೇಳ್ತಾರೆ ಬಾಂಬೆ ರವ. ಬಾಂಬೆ ರವ ಎರಡು ಇದೆ. ಮೀಡಿಯಂ ಆದರೆ ಸ್ವಲ್ಪ ದಪ್ಪ ರವೆ ಎರಡು ಆಗ್ತದೆ. ಹಾಂ, ಓಕೆ. ರವಾ ಅಂತ ಹೇಳುದು ಸೂಜಿ ರವೆ. ಸೂಜಿ ರವೆ ಅಲ್ಲ? ಓಕೆ, ನಾವು ಯಾಕೆ ಬಾಂಬೆಗೆ ಹೋಗ್ಬೇಕಲ್ಲ? ಅದು ಸೂಜಿ ರವೆ ಎಲ್ಲಿ ಸಿಗ್ತದೆ? ಹೌದು. ಸರಿ, ಉಪ್ಪು ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕ ಸೂಪ್. ಓಕೆ, ಆಮೇಲೆ ಮತ್ತೆ ಸ್ವಲ್ಪ ಹಿಂಗು. ಹಿಂಗಲ್ಲ? ಓಕೆ, ಹಿಂಗು ಪರಿಮಳಕ್ಕೆ ಹಾಕುದಾ? ಪರಿಮಳಕ್ಕೆ ರುಚಿಗೆ ಸಾಕ್ತದೆ. ಈಗ ಒಂದು ಒಗ್ಗರಣೆ ಮಾಡ್ಲಿಕ್ಕೆ ಇದೆ. ಅಂದರೆ ಈಗ ಒಗ್ಗರಣೆ ಮಾಡಿ ಇದಕ್ಕೆ ಹಾಕಿ ಮತ್ತೆ ಮಿಕ್ಸ್ ಮಾಡೋದು. ಅಪ್ಪದ ಬಂದ ರೆಡಿ ಮಾಡೋದು. ಓಕೆ, ಹಾಗಾದ್ರೆ ಈಗ ಒಗ್ಗರಣೆ ಪಾತ್ರ ಬೇಕಲ್ಲ? ಓಕೆ, ಹಾಗಾದರೆ ಒಗ್ಗರಣೆಗೆ ಗ್ಯಾಸು ಕುದಿಸೋಲ್ಲ, ಆಯಿಲ್ ಹಾಕ್ಬೇಕಲ್ಲ? ಹಾಂ, ಒಗ್ಗರಣೆಗೆ ಎಣ್ಣೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಹಾಕಿದ್ರೆ ಸಾಕಾ? ಇದಕ್ಕೆ ಈಗ ಮಸ್ಟರ್ಡ್ ಸೀಡ್ಸ್ ಸ್ವಲ್ಪ ಬಿಸಿಯಾಗಲಿ. ಸಾಸಿವೆ ಹಾಕ್ತಾ ಇದ್ದೀರಾ? ಸಾಸಿವೆ 1 ಸ್ಪೂನ್ ಸಾಕು. 1 ಸ್ಪೂನ್ ಹಾಕೋಣ. ಜೀರಿಗೆ ಅರ್ಧ ಸ್ಪೂನ್. ಮತ್ತು ಇದು ಕರಿಬೇವು, ಒಗ್ಗರಣೆ ಸೊಪ್ಪು ಅಂತ ಹೇಳ್ತಾರೆ, ಕರಿಬೇವು ಸೊಪ್ಪು ಹೇಳ್ತಾರೆ. ಒಟ್ಟಿಗೆ ಇದೆಲ್ಲವನ್ನು ಹಾಕ್ತಾ ಇದ್ದೀರಾ? ಆಯ್ತು, ಇದಕ್ಕೆ ಇದು ಸ್ವಲ್ಪ ಸಿಡಿದ ನಂತರ ಮಿಕ್ಸ್. ಓಕೆ, ಸಾಸಿವೆ ಚಡಪಡ ಹೇಳೋಕ್ಕೆ ಶುರು ಮಾಡಿತ್ತು. ಮಿಕ್ಸ್ ಮಾಡೋಣ, ಆಫ್ ಮಾಡ್ತೇನೆ. ಓಕೆ, ಓಕೆ,
ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಅಲ್ಲ, ಓಕೆ. ಈಗ ಇದಕ್ಕೆ ನೀರು ಬೇಕು, ಮಿಕ್ಸ್ ನೀರು ಬೇಕಾ? ಓಕೆ. 1 ಕಪ್ ಮೊಸರಿಗೆ ನೋಡಿಕೊಂಡು ಹಾಕುವ. ಜಾಸ್ತಿ ಆಗಬಾರ್ದು, ಇದರಲ್ಲಿ ಮೆಜರ್ಮೆಂಟ್ ನೋಡಿ ಹಾಕುವ. ಓಕೆ. ಎಷ್ಟು ರವೆ ಹಾಕ್ತಾರೋ ಅಷ್ಟು ನೀರು. ಓಕೆ. ಜಾಸ್ತಿ ಇದಾದರೆ ಆಗೋದಿಲ್ಲ, ವಾಟರಿ ಆದರೆ ಅದು ಅಪ್ಪ ಹೇಳುವುದಿಲ್ಲ. ದಪ್ಪ ಅಪ್ಪಕ್ಕೆ ಯಾವಾಗಲೂ ದಪ್ಪ ಹಿಡಕ್ಕೆ. ದಪ್ಪ ಬೇಕಲ್ಲ. ಬಾಂಬೆ ರವೆನ ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದಾ? ಅಕ್ಕಿ ಹಿಟ್ಟು ಯೂಸ್ ಮಾಡಿ, ಅಂದರೆ ಓಟ್ಸ್ ಇದೆಯಲ್ಲ, ಓಟ್ಸಿಗೆ ಅಕ್ಕಿ ಹಿಟ್ಟು ಮ್ಯಾಚಿಂಗ್ ಆಗಲ್ಲ. ಆಗಲ್ಲ. ಓಕೆ. ಇದು ಸ್ವಲ್ಪ ಇಡಬೇಕು 5 ನಿಮಿಷ, ಆಗ ಚಂದ ಅದು ಅದು ಕರೆಕ್ಟ್ ನೀರಿನಲ್ಲಿ ಸೋಕ್ ಮಾಡಬೇಕು. ನಾಣಿ ಹೋಗಿ ಚೆನ್ನಾಗಿ ಬರುತ್ತೆ ಅಲ್ಲ. ಅದು ಅಪ್ಪ ಕಾವಲಿ ಇಡಿ, ಅದು ಸ್ವಲ್ಪ ಬಿಸಿ ಆಗುವಾಗ ಇದು ರೆಡಿ ಆಗ್ತದೆ. ಅದು ನೀಡಿ. ಕಾವಲಿ ಅಂತ ರೆಡಿ ಇದೆ. ಆಯಿಲ್ ಹಾಕಬೇಕಾ? ಸ್ವಲ್ಪ ಆಯಿಲ್ ಹಾಕಿ. ಸ್ಲೋ ಇಡಬೇಕಾ? ಹಾಂ, ಬಿಸಿ ಆಗ್ತಾ ಬಂತಾ? ಬಿಸಿ ಆಗ್ತಾ ಬಂತು. ಇವಾಗ ಈಗ ಒಂದೊಂದು ಸ್ಪೂನು ಅಪ್ಪ ಹಿಟ್ಟು ಹಾಕುವ. ಮೇಲಿಂದ ಆಯಿಲ್ ಹಾಕ್ಲಿಕ್ಕುಂಟಾ? ಮೇಲಿಂದ ಬೇಡ, ಒಂದು ಸ್ವಲ್ಪ ಆಗಲಿ ಮತ್ತೆ ಹಾಕುವ. ಓಕೆ. ಇದಕ್ಕೊಂದು ಲಿಡ್ ಬೇಕು. ಮುಚ್ಚಲ್ಲ. 2 ನಿಮಿಷ ಬೆಂದ ನಂತರ ಎಣ್ಣೆ ಹಾಕಿ ಇನ್ನೊಂದು ಸೈಡ್ ಹಾಕು. ಓಕೆ. ಓಪನ್ ಮಾಡಿ ನೋಡುವ. ಓಕೆ, ಆಲ್ಮೋಸ್ಟ್ ಬೆಂದಿರುತ್ತಲ್ಲ. ತಗೊಳ್ಬೇಕಾ? ಬೆಂದಿದೆ. ಹೌದು. ಮಧ್ಯದ ಸರಿ ಬೆಂಕಿ ತಾಕಿದೆಯಲ್ಲ, ಸರಿಯಾಗಿದೆ. ಎಜ್ಜಿದು ಬೆಂಕಿ ತಾಕಲಿಲ್ಲ. ಈಗ ಸ್ವಲ್ಪ ಎಣ್ಣೆ ಹಾಕುವ. ಹಾಕ್ಬೇಕಾ? ಸಾಕು. ಲೋ ಫ್ಲೇಮಲ್ಲಿ ಚಂದ ಬೇಕು. ಚೆನ್ನಾಗಿ ಬೇಯಿಸಲ್ಲ. ಅಂದರೆ ಓಟ್ಸ್ ಎಲ್ಲ ಹೆಲ್ದಿ ಅಲ್ಲ, ಬ್ರೇಕ್ಫಾಸ್ಟಿಗೆ ತಿನ್ನೋದು. ಇಡೀ ದಿನ ಸ್ಟ್ರೆಂತ್ ಹೆಲ್ದಿ. ಆಲ್ಮೋಸ್ಟ್ ಬೆಂದಿದೆ, ಆಯ್ತು. ಬೆಂದಿದೆಯಲ್ಲ. ಓಕೆ. ಈಗ ಒಳ್ಳೆ ಇದು ಬರ್ತಾ ಉಂಟು, ಅರೋಮ ಬರ್ತದೆ ಓಟ್ಸ್. ಇದು ಗ್ಯಾಸ್ ಬಂದ್ ಮಾಡುವ. ಆಫ್ ಮಾಡೋದಾ? ಓಕೆ. ಒಂದೊಂದೇ ಎಷ್ಟು ತಗೋತೀರಲ್ಲ? ಸರ್ವ್ ಮಾಡೋದಲ್ಲ? ಓಕೆ. ನಿಮಗಾಗಿ ಓಟ್ಸ್ ಅಪ್ಪ ರೆಡಿಯಾಗಿದೆ. ಓಕೆ. ಇಲ್ಲೇ ನೀವು ಟ್ರೈ ಮಾಡಿದ್ರೆ ಹೇಳಬೇಕು, ಫಸ್ಟಿಗೆ ಹೇಳಬೇಕು. ಫಸ್ಟ್ ಟೈಮ್ ನೀವು ಟ್ರೈ ಮಾಡಿದ್ರೆ ನಮ್ಮ ಸುರುಚಿ, ಹಾಗಾಗಿ ಟೇಸ್ಟ್ ಕೂಡ ಗಮ್ಮತ್ ಇರ್ಬೋದು ಅಂತ ಕಾಣುತ್ತೆ. ಓಟ್ಸ್ ಅಪ್ಪಮಲ, ಓಟ್ಸ್ ಮತ್ತು ರವೆ ಹಾಕಿ ಅಪ್ಪಮಲ. ಓಕೆ. ಒಟ್ಟಿಗೆ ಚಟ್ನಿ ಕೂಡ ಉಂಟು. ಚಟ್ನಿಗೆ ನೆನೆಸ್ಕೊಂಡು ಹಾಗೆ ತಿಂದರೆ ಫುಲ್ ಖಾಲಿ ಮಾಡುವಂಥ. ಓಕೆ, ಟೇಸ್ಟ್ ನೋಡೋಣ ಹಾಗಾದರೆ. ಓಕೆ, ವಿದ್ಯಾ ಮ್ಯಾಮ್ ಸಾಕಾಗಿರುವಂತಹ ಓಟ್ಸ್ ಮತ್ತು ಏನು ರವೆ ಹಾಕಿ ಅಪ್ಪಮ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನೊಂದು ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಓಟ್ಸ್ ಅಪ್ಪ ತಯಾರಿಸುವ ವಿಧಾನ. ಮೊದಲು 1 ಕಪ್ನಷ್ಟು ಓಟ್ಸಿಗೆ ಅರ್ಧ ಕಪ್ ಸೂಜಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಓಟ್ಸಿಗೆ ಸೇರಿಸಿ. ನಂತರ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಆ ನಂತರ ಅಪ್ಪದ ಕಾವಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕಿ ಹಿಟ್ಟು ಹುಯ್ದು 2 ಕಡೆ ಕಾಯಿಸಿಕೊಳ್ಳಿ. ಈಗ ರುಚಿಕರವಾದ ಬಿಸಿ ಬಿಸಿಯಾದ ಓಟ್ಸ್ ಅಪ್ಪ ಚಟ್ನಿಯೊಂದಿಗೆ ಸವಿಯಲು ಸಿದ್ಧ. ಎಸ್ ಮ್ಯಾಮ್, 2 ಅಡುಗೆ ಕೂಡ ರೆಡಿ ಆಗಿದೆಯಲ್ಲ. ಯಾವುದು ಟೇಸ್ಟ್ ನೋಡೋ ಫಸ್ಟಿಗೆ? ನಿಮ್ಗೆ ಯಾವುದು ತಿನ್ನುವ ಅಂತ ಅನಿಸ್ತದೆ? ಓಕೆ, ನಾವು ಓಟ್ಸ್ ಮತ್ತು ರವೆ ಹಾಕಿದ ಅಪ್ಪಮ್ ನೋಡೋಲ್ಲ. ಓಕೆ, ಅದನ್ನು ಚಟ್ನಿ ಜೊತೆ ನಂಚ್ಕೊಂಡು ತಿನ್ನಬೇಕಲ್ಲ. ಇದನ್ನು ಹೀಗೆ ತಗೊಂಡು ನೀವು ಕೂಡ. ಚೆನ್ನಾಗಿದೆ. ನಾರ್ಮಲ್ ನಾವು ರವದಿಂದ ಸಜ್ಜಿಗೆ ಈ ಥರ ಎಲ್ಲ ಮಾಡ್ತಾರೆ. ಈ ಥರ ಅಪ್ಪಮ್ ಮಾಡಿದೆ ಅಂದರೆ ಗಮ್ಮತ್ ಇರುತ್ತಲ್ಲ. ಸ್ವಲ್ಪ ಇದು ನಾವು ಆಯಿಲಲ್ಲಿ ಇದು ಮಾಡಿದ್ರೆ ಸ್ವಲ್ಪ ಸ್ಕ್ರಿಪ್ಚಿ ಆಗಿರುತ್ತಲ್ಲ, ಚೆನ್ನಾಗಿ ಉಂಟು. ಅದಕ್ಕೆ ಚಟ್ನಿ ಗಸಿ ಈ ಥರದೆಲ್ಲ ಮ್ಯಾಚಿಂಗ್ ಆಗ್ಬೋದು. ನೆಕ್ಸ್ಟ್
ಎಗ್ ಬೋಂಡ. ಎಗ್ ಬೋಂಡ ಅಲ್ಲ, ನಾರ್ಮಲಾಗಿ ಎಗ್ ಬೋಂಡ ಎಲ್ಲರೂ ತಿಂತೇವೆ, ಅದೇ ನಿಮ್ಮ ಕೈ ರುಚಿ ಇದು ಈಗ. ಓಕೆ, ಎಗ್ ಬೋಂಡ ಜೊತೆ ಸಾಸ್ ಕೂಡ ಹಾಕಿ ತಿನ್ನಬೇಕು. ಓಕೆ, ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಎಗ್ ಬೋಂಡ ಹೇಳಲಿಕ್ಕೆ ಇಲ್ಲ, ನಾರ್ಮಲಾಗಿ ಎಲ್ಲ ಕಡೆ ಎಗ್ ಬೋಂಡ ಸಿಗುತ್ತೆ. ಸ್ಪೆಷಲ್ ಆಗಿ ಉಪ್ಪು ಖಾರ ಸರಿಯಾಗಿದೆ. ಉಪ್ಪು ಖಾರ ಸರಿಯಾಗಿದ್ದರೆ ಎಗ್ ಬೋಂಡ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೀವು ಕೂಡ. ಹೇಗಿದೆ? ಚೆನ್ನಾಗಿದೆಯಲ್ಲ? ಓಕೆ. ಉಪ್ಪು ಮನೇಲಿ ಮಾಡೋಕ್ಕಿಂತ ಇಲ್ಲಿ ಮಾಡಿ ಚೆನ್ನಾಗಿದೆ. ಹೌದಾ? ಅಂದರೆ ನಮ್ಮ ರುಚಿ ಅಂದರೆ ಒಂದು ಸ್ಪೆಷಲ್ ಮೂಡ್ ಒಳ್ಳೆದಿರ್ತದೆ. ಮೂಡ್ ಒಳ್ಳೆದಿರುತ್ತೆ. ಓಕೆ, ಮನೇಲಿ ಕೂಡ ಚೆನ್ನಾಗಿರುತ್ತೆ. ಸೇಮ್ ಮನೆಯ ಅಡಿಗೆ ರೂಮ್ ಥರನೇ. ಓಕೆ, 2 ಡಿಶ್ ಮಾಡಿದರೆ ಸಾಕಾಗಿದೆ. ಅದರಲ್ಲಿ ಸ್ಪೆಷಲ್ ಆಗಿ ಇವತ್ತು ನೀವು ಏನು ರವಾದಿಂದ ಮಾಡಿದ ಏನು ಆಪಮ್ ಮಾತ್ರ ಇಲ್ಲೇ ಟ್ರೈ ಮಾಡಿದೆ ಅಂತ ಹೇಳಿದ್ದು. ಹಾಗಾಗಿ ಎಲ್ಲ ವೀಕ್ಷಕರು ಕೂಡ ಟ್ರೈ ಮಾಡ್ಬೋದು ಮನೆಯಲ್ಲಿ. ಓಕೆ, ಹೇಗೆ ಅನ್ನಿಸ್ತು 2 ಡಿಶ್ ಮಾಡಿ? ಖುಷಿ ಆಯ್ತಲ್ಲ? ಓಕೆ, ನಮಗೆ ಕೂಡ ಖುಷಿ ಆಯ್ತು ಮ್ಯಾಮ್. ಅದರಲ್ಲಿ ಸ್ಪೆಷಲ್ ಆಗಿ ನೀವು ಗೊತ್ತಿಲ್ಲದೆ ಇರೋದನ್ನೆಲ್ಲ ಹೇಳಿಕೊಡಿದಾಗ ಇನ್ನೂ ಖುಷಿ ಆಗ್ತದೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಥ್ಯಾಂಕ್ ಯು. ಓಕೆ, ವಿದ್ಯಾ ಮ್ಯಾಮ್ ಸಾಕಾಗಿರುವಂತಹ ಆಪಮ್ ರವಾ ಮತ್ತು ಓಟ್ಸ್ ಹಾಕಿ ಸ್ಪೆಷಲ್ ಆಗಿ ಇವತ್ತೇ ಟ್ರೈ ಮಾಡಿದ್ದಾರೆ. ಆ ರವಾ ಆಪಮ್ ಸಾಕಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗೊಂದು ಎಗ್ ಬೋಂಡ ಕೂಡ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಿಲ್ಲಿಸಿದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.